ಬಂಟ್ವಾಳ ತಾಲೂಕಿನ ಕೆಲವೆಡೆ ಕಳವು ಪ್ರಕರಣ ನಡೆದಿರುವುದು ವರದಿಯಾಗಿದೆ. ನಾವೂರು ಗ್ರಾಮದ ಫರ್ಲಾದ ವೆಲಂಕಣಿ ಮಾತಾ ಚರ್ಚ್ ಸೇರಿದಂತೆ ಬಂಟ್ವಾಳ ಹೆದ್ದಾರಿಯಲ್ಲಿ ಸಿಗುವ ದಿನಸಿ ಅಂಗಡಿ, ಬಾರ್ ಮುಂತಾದೆಡೆ ನುಗ್ಗಿದ ಕಳ್ಳರು ಹಣಕ್ಕಾಗಿ ತಡಕಾಡಿ ಅಪಾರ ಸೊತ್ತುಗಳಿಗೆ ಹಾನಿ ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ಈ ಘಟನೆ ನಡೆದಿದ್ದು, ಕಳ್ಳರು ಚರ್ಚ್ನೊಳಗೆ ಬರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು, ಗುರುತು ಪತ್ತೆಯಾಗಿಲ್ಲ. ಚರ್ಚಿನ ಬಾಗಿಲು ಮುರಿದು ಒಳನುಗ್ಗಿದ್ದು ಹಣಕ್ಕಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಚರ್ಚಿನಲ್ಲಿ ಹಣ ಇಡದೇ ಇದ್ದುದರಿಂದ ಕಳ್ಳರು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ವಗ್ಗದಲ್ಲಿ ವೀರೇಂದ್ರ ಅಮೀನ್ ಎಂಬವರಿಗೆ ಸೇರಿದ ಬಾರ್ಗೆ ನುಗ್ಗಿ ಕೌಂಟರ್ನಲ್ಲಿದ್ದಂತಹ 7,500 ರೂಪಾಯಿ ನಗದು, ಸಿಸಿ ಕ್ಯಾಮೆರಾದ ಡಿವಿಆರ್ ಕಳವು ಮಾಡಿದ್ದಾರೆ. ಹತ್ತಿರದ ದಿನಸಿ ಹಾಗೂ ಫ್ಯಾನ್ಸಿಗಳಿಗೆ ಕೂಡ ನುಗ್ಗಿ ಕಳವಿಗೆ ಯತ್ನಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದು, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.